ಮ್ಯಾಂಗ್ಳೂರ್ ಮಿರರ್ಗೆ ಸ್ವಾಗತ. ನಾನು ನಿವೇದಿತಾ. ತನ್ನ ಬಳಿ ಲೆಕ್ಕವಿಲ್ಲದಷ್ಟು ಸಂಪತ್ತು ಇದ್ದರೂ ಬಡವರಿಗೆ, ದೀನರಿಗೆ ಅದರಲ್ಲಿ ಒಂದು ಪಾಲು ನೀಡುವ ಜನರಿರುವುದು ವಿರಳವೇ. ಕಿಲೋಗಟ್ಟಲೆ ಆಹಾರವನ್ನು ತಿಪ್ಪಿಗೆಸೆದರೂ ಹಸಿದವರಿಗೆ ನೀಡದ ಈ ಕಾಲದಲ್ಲಿ ಇಲ್ಲೊಬ್ಬರು ತಮ್ಮಲ್ಲಿಗೆ ಬರುವ ಬಡವರಿಗೆ ಉಚಿತ ಆಹಾರವನ್ನು ನೀಡುವ ಮೂಲಕ ಗುರುತಿಸಿಕೊಂಡಿದ್ದಾರೆ. ಪುಟ್ಟ ಕ್ಯಾಂಟೀನ್ ನಡೆಸುತ್ತಿರುವ ಈ ವ್ಯಕ್ತಿ ದಿನಕ್ಕೆ 25ಕ್ಕೂ ಮಿಕ್ಕಿದ ಹಸಿದವರ ಹೊಟ್ಟೆ ತುಂಬಿಸುತ್ತಿದ್ದಾರೆ. ಆನ್ ದಿ ವಾಲ್ ಎನ್ನುವ ಕಾನ್ಸೆಪ್ಟ್ ಮೂಲಕ ಈ ಸೇವೆಯನ್ನು ನೀಡುತ್ತಿರುವ ಈ ವ್ಯಕ್ತಿಯ ಕುರಿತು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ. ಮಂಗಳೂರು ನಗರದ ಜೈಲ್ ರೋಡ್ ಬಳಿ ಕಾರ್ಯಾಚರಿಸುತ್ತಿರುವ ಕಾಮಧೇನು ಎನ್ನುವ ಹೆಸರಿನ ಈ ಕ್ಯಾಂಟೀನ್ ಕಾಮಧೇನುವಿನ ಹಾಗೆ ಇದ್ದದ್ದೆಲ್ಲವನ್ನು ಹಸಿದವನಿಗೆ ನೀಡುವ ಅನ್ನಪೂರ್ಣೆಯಂತೆ ಗುರುತಿಸಿಕೊಂಡಿದೆ. ಮಂಗಳೂರು ನಿವಾಸಿ ಸಚಿನ್ ಕರ್ಕೇರ ಹಸಿದವರಿಗೆ ಉಪಹಾರ ನೀಡುವ ವ್ಯವಸ್ಥೆಯನ್ನು ಮಾಡುತ್ತಿದ್ದು, ಕ್ಯಾಂಟೀನ್ ಆರಂಭಗೊಂಡು 6 ತಿಂಗಳಿನಿಂದ ದಿನಕ್ಕೆ 20ರಿಂದ 25 ಜನರ ಹಸಿವು ನೀಗಿಸುತ್ತಿದ್ದಾರೆ. ವಿದೇಶದಲ್ಲಿ ಕೆಲವು ವರ್ಷಗಳ ಕಾಲ ಉದ್ಯೋಗದಲ್ಲಿದ್ದ ಸಚಿನ್ ತವರಿಗೆ ಬಂದ ಬಳಿಕ ಸುರತ್ಕಲ್ನಲ್ಲಿ ಜಿಮ್ ಒಂದನ್ನು ಪ್ರಾರಂಭಿಸಿದ್ದರು. ಆದರೆ ಕೊರೋನಾದಿಂದ ಜಿಮ್ ವ್ಯವಹಾರಕ್ಕೆ ಪೆಟ್ಟು ಬಿದ್ದ ಹಿನ್ನೆಲೆಯಲ್ಲಿ ಅನಿವಾರ್ಯ ಕಾರಣಗಳಿಂದ ಜಿಮ್ ಬಂದ್ ಮಾಡಬೇಕಾದ ಸ್ಥಿತಿ ನಿರ್ಮಾಣಗೊಂಡಿತ್ತು. ಜೀವನ ನಿರ್ವಹಣೆಗಾಗಿ ಏನಾದರೂ ಮಾಡಬೇಕೆಂದು ಪುಟ್ಟ ಕ್ಯಾಂಟೀನ್ ಒಂದನ್ನು ಆರಂಭಿಸಿದ ಸಚಿನ್ ಕ್ಯಾಂಟೀನ್ನ ಎಲ್ಲ ಕೆಲಸಗಳನ್ನು ತಾವೇ ಮಾಡುವ ಮೂಲಕ ವ್ಯವಹಾರ ನಡೆಸುತ್ತಿದ್ದಾರೆ. ಎಲ್ಲ ಕ್ಯಾಂಟೀನ್ಗಳಂತೆ ಕಾಮಧೇನು ಕ್ಯಾಂಟೀನ್ ಇದ್ದರೂ ಇದರಲ್ಲಿರುವ ನೋಟಿಸ್ ಬೋರ್ಡ್ ಮಾತ್ರ ಇತರ ಕ್ಯಾಂಟೀನ್ಗಳಿಗಿಂತ ಭಿನ್ನವಾಗಿದೆ. ಬಡವರಿಗೆ, ಶ್ರಮಿಕರಿಗೆ ಟೀ, ಕಾಫಿ ಹಾಗೂ ಉಪಹಾರವನ್ನು ನೀಡುತ್ತಿದ್ದ ಸಚಿನ್ ಸೇವೆಯನ್ನು ಗುರುತಿಸಿಕೊಂಡ ಅವರ ಸ್ನೇಹಿತರು ಈ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಲು ನಿರ್ಧರಿಸಿದರು. ಈ ಹಿನ್ನೆಲೆಯಲ್ಲಿ ಇಲ್ಲಿ ಬೋರ್ಡ್ ಒಂದನ್ನು ಅಳವಡಿಸಲಾಗಿತ್ತು. ಈ ಬೋರ್ಡ್ನಲ್ಲಿ ಹಲವು ಕೂಪನ್ಗಳನ್ನು ಅಂಟಿಸಲಾಗಿದೆ. ಕ್ಯಾಂಟೀನಲ್ಲಿ ಉಪಹಾರ ಸೇವಿಸಿದ ಜನ ತಮ್ಮ ಹೆಸರಿನಲ್ಲಿ ಈ ದಿನ ಬಡವರಿಗೆ ಒಂದು ಹೊತ್ತಿನ ಉಪಹಾರ ನೀಡಿ ಎಂದು ಹಣ ನೀಡಿ ಹೋಗುತ್ತಾರೆ. ಹೀಗೆ ಪಡೆದ ಹೆಚ್ಚುವರಿ ಹಣಕ್ಕೆ ಬದಲಾಗಿ ಕೂಪನ್ಗಳನ್ನು ಮಾಡಿ ಆ ಕೂಪನ್ಗಳನ್ನು ಸಚಿನ್ ವಾಲ್ ಬೋರ್ಡ್ನಲ್ಲಿ ಅಂಟಿಸುತ್ತಾರೆ. ಟೀ, ಕಾಫಿ ಮತ್ತು ಉಪಹಾರ ಸೇವಿಸಲು ಹಣವಿಲ್ಲದವರು ಬಂದು ವಾಲ್ ಬೋರ್ಡ್ನಲ್ಲಿರುವ ಕೂಪನ್ ಮೂಲಕ ಉಚಿತವಾಗಿ ಉಪಹಾರ ಸೇವಿಸುವ ವ್ಯವಸ್ಥೆ ಈ ಕ್ಯಾಂಟೀನ್ನಲ್ಲಿದೆ. ಸೆಕ್ಯೂರಿಟಿ ಗಾರ್ಡ್ಗಳು, ತ್ಯಾಜ್ಯ ವಿಲೇವಾರಿ ಮಾಡುವ ಪೌರ ಕಾರ್ಮಿಕರು, ಅಲೆಮಾರಿಗಳು ಸೇರಿದಂತೆ ಅವಶ್ಯಕತೆ ಇರುವವರ ಹಸಿವು ನೀಗಿಸಲಾಗುತ್ತಿದೆ. ಅತ್ಯಂತ ಸಣ್ಣ ಮಟ್ಟದ ಕ್ಯಾಂಟೀನ್ ನಡೆಸುತ್ತಿರುವ ಸಚಿನ್ ವ್ಯವಹಾರದಲ್ಲಿ ಲಾಭ ನಷ್ಟ ನೋಡದೆ ಈ ಸೇವೆಯನ್ನು ಮಾಡುತ್ತಿದ್ದು, ದೊಡ್ಡ ಮಟ್ಟದ ಹೋಟೆಲ್ ಮಾಲಕರು ಆಹಾರವನ್ನು ತಿಪ್ಪೆಗೆಸೆಯುವ ಬದಲು ಬಡವರ ಹಸಿವು ನೀಗಿಸಿದರೆ ಉತ್ತಮ ಎನ್ನುತ್ತಾರೆ. ಅದು ಏನಂದರೆ ಕಾನ್ಸೆಪ್ಟ್ ಏನಂದರೆ, ಆಲ್ರೆಡಿ ನಾನು ಅಬ್ರಾಡಲ್ಲಿರುವಾಗ ನಾನೊಂದು ಅದನ್ನು ನೋಡಿದ್ದೀನಿ. ನಾನು ಆರ್ಮಿ ಬೇಸಲ್ಲಿ ಕೆಲಸ ಮಾಡ್ತಿರುವಾಗ ಒಬ್ಬರು ಲೇಡಿ ಇದೇನು ಮಾಡ್ತಾಯಿದ್ರು. ಅಲ್ಲಿ ಯಾರು ಕೆಲಸ ಮಾಡ್ತಾರೆ ಸ್ಟ್ರೀಟಲ್ಲೆಲ್ಲ ಅವರಿಗೊಂದು ಕಾಫಿ, ಒಂದು ಟೀ, ಆರ್ಮಿ ಅವರು ಬಂದು ಹೇಳ್ತಿದ್ರು, ನಾನೊಂದು ಕಾಫಿ ಕುಡಿದೆ, ಒಂದು ವಾಲಿಗೆ ಒಂದು ಕಾಫಿ, ನನ್ನ ಲೆಕ್ಕದಲ್ಲಿ ಯಾರಿಗಾದರೂ ಪೂವರಿಗೆ ಒಂದು ಕಾಫಿ ಕೊಡಿ. ಅದನ್ನು ಅಲ್ಲಿ ಈ ಥರ ಮಾಡಿದರು. ಅದನ್ನು ನಾನು ನೋಡಿ ಇಲ್ಲಿ ಸ್ವಲ್ಪ ಮಾಡುವ ಅಂತ ನೋಡ್ತಾ ಇದ್ದೇನೆ ಅಷ್ಟೆ. ಬಟ್ ಇದರಲ್ಲಿ ಏನು ಅಂದರೆ, ನಾವೊಂದು ಈ ಯಾರು ಡಿಸರ್ವ್ ಇದ್ದಾರೆ, ಹಾರ್ಡ್ ವರ್ಕರ್, ಅವರಿಗೆ ಮಾತ್ರ, ಎಲ್ಲರಿಗಲ್ಲ. ಪಾಪ ಒಂದೊತ್ತು ಒಬ್ಬರು 10,000 ಸ್ಯಾಲರಿಯಲ್ಲಿ ಸೆಕ್ಯೂರಿಟಿಗಳಿರ್ತಾರೆ, ಅವರಿಗೆ ಒಂದೊತ್ತು ಊಟಕ್ಕೂ ಕಷ್ಟ ಇರುತ್ತೆ. ಅಂಥವರೊಂದು ಈವ್ನಿಂಗ್ ಬಂದು ಕಾಫಿ ಮತ್ತು ಸ್ನ್ಯಾಕ್ಸ್ ತಿನ್ನಿ ಅಂತ ನಾನೊಂದು ಆ ಕಾನ್ಸೆಪ್ಟನ್ನು ಇಲ್ಲಿ ಹಾಕಿದ್ದೆ. ಮತ್ತು ಇದನ್ನು ನನಗೆ ಆ್ಯಡ್ ಕೊಡಬೇಕು, ಮತ್ತು ಅವರು ನಾನು ಎಲ್ಲರಿಗೆ ಸಹ, ಈಗ ಬೈ ಚಾನ್ಸ್ ಯಾರು ಸಹ ಮಿಡಲ್ ಕ್ಲಾಸ್ನವರೊಂದು ಇವತ್ತು ಕಿಸೆಯಲ್ಲಿ ದುಡ್ಡಿಲ್ಲ ಅಂತಂದರೆ ಒಂದು ಚಹಾ ಮತ್ತು ಒಂದು ಸ್ನ್ಯಾಕ್ಸ್ ತಿಂದು ಹೋಗ್ಬೋದು, ಇಲ್ಲಿ ಕಾಮಧೇನು ತಿಂದು ಹೋಗ್ಬೋದು. ಅವರೇನು ನಮ್ಮ ಹತ್ರ ರಿಕ್ವೆಸ್ಟ್ ಮಾಡಬೇಕಂತಿಲ್ಲ, ಅಲ್ಲಿಂದ ಒಂದು ತೆಗೆಯೋದು, ಇಲ್ಲಿ ಕೊಡೋದು, ವಿತ್ ರೆಸ್ಪೆಕ್ಟ್ ಹೋಗ್ಬೋದು. ನನ್ನ ಫ್ರೆಂಡ್ ಸರ್ಕಲ್ ನನಗೆ ಹೆಲ್ಪ್ ಮಾಡ್ತಾರೆ. ಅಂದರೆ ಅವರ ಮಗುವಿದು ಬರ್ತ್ಡೇ ಅಲ್ಲ ಏನಾದರೂ ಕೆಲವರು ಹೇಳ್ತಾರೆ, ಇವತ್ತು ನಾನು ಕಾಫಿ ಕೊಡೋದಲ್ಲ, 100 ರೂಪೀಸಲ್ಲಿ ವಾಲಿಗೆ ಹಾಕಪ್ಪ. ಯಾರಿಗಾದರೂ ಅವ್ರಿಗೆ ಗೊತ್ತು, ನಾನು ಯಾರಿಗೆ ಡಿಸರ್ವ್ ಇದ್ದವರಿಗೆ ಮಾತ್ರ ಕೊಡೋದು, ಸುಮ್ಮನೆ ಎಲ್ಲರಿಗೆ ಇದನ್ನು ಕೊಡೋದಿಲ್ಲ. ಗೊತ್ತಾಗುತ್ತೆ ನಮಗೆ, ಅಂಥ ಪರ್ಸನ್ಗೆ ನಾನು ಅದನ್ನು ಕೊಡ್ತೇನೆ. ಮತ್ತು ಮೈಯಲ್ಲಿ ಶಕ್ತಿ ಇಲ್ಲ ಕೆಲಸ ಮಾಡಲಿಕ್ಕೆ ಅಂಥವ್ರು ತುಂಬ ಕೆಲವರು ಇರ್ತಾರೆ, ಅವರಿಗೆ ಒಂದು ಕಾಫಿಯ, ಒಂದು ಟೀಯ. ಕೆಲವರಿಗೆ ಮನೆಯಲ್ಲಿ ನೀವು ನಂಬಲಿಕ್ಕಿಲ್ಲ, ಒಂದು ಕಾಫಿ ಫ್ರೆಶ್ ಕುಡಿಬೇಕಂತ ಆಗಿರ್ತದೆ, ಮನೆಯಲ್ಲಿ ಕಾಫಿ ಇರೋದಿಲ್ಲ, ಕೊಡುವವರು ಇರೋದಿಲ್ಲ, ಎಲ್ಲ ಹೊರಗಡೆ ಇರ್ತಾರೆ. ಅಂಥ ಕೆಲವು ರಿಟೈರ್ಡ್ ಪರ್ಸನ್ ನನ್ನ ಹತ್ರ ಬಂದು ಒಂದು ಚಹಾ ಕಾಫಿ ಕುಡಿದು ಹೋಗ್ತಾರೆ. ಅದು ನನಗೆ ಖುಷಿ.
ಒಂದು ಫ್ರೆಶ್ ಕಾಫಿ ಟೀ ಒಮ್ಮೊಮ್ಮೆ ಸಿಗೋದಿಲ್ಲ ಸರ್, ನೀವು ಮಾಡಿ ಕೊಡ್ತೀರಾ? ನಾವು ನಿಲ್ತೀವಿ 5 ನಿಮಿಷ ಅಲ್ಲ 10 ನಿಮಿಷ ಅಲ್ಲ 15 ನಿಮಿಷ ನಿಲ್ತೀವಿ. ಆ ಥರ ನನಗೊಂದು ಖುಷಿ ಇದೆ ಆ ಸೇವೆಯಲ್ಲಿ. ಇದು 6 ಮಂತ್ಸ್ ಆಯ್ತು ಸರ್. ಮೊದಲು ನಂದು ಜಿಮ್ ಇತ್ತು ಓನ್, ಆದರೆ ಅದು ಕೊರೋನಾದಿಂದ ಮತ್ತೆ ತುಂಬ ಸ್ವಲ್ಪ ಡ್ರಾಪ್ ಆಯಿತು. ಅದು ಏನು ಡೆವಲಪ್ಮೆಂಟ್ ಕಾಣಲಿಲ್ಲ. ಮತ್ತು ನೆಕ್ಸ್ಟ್ ಏನಾದರೂ ಮಾಡಬೇಕಲ್ಲ, ನಮ್ಮದೇ ಅಂತ ಒಂದು ಏನಾದರೂ ಜೀವನ ನಡೀಬೇಕಲ್ಲ, ಏನೋ ಒಂದು ಮಾಡಿದೆ. ನನಗೆ ಈ ಕಾನ್ಸೆಪ್ಟ್ ನಿಜವಾಗಿ ಹೆಲ್ದಿ ಕಾನ್ಸೆಪ್ಟ್ ಅಂತ ಆಗ್ತದೆ. ಇದು ಬೆಸ್ಟ್ ಅಲ್ಲ. ನಾನು ಅವರಿಗೆ ಹೇಳೋದು, ನೀವು ಸಹ ಹೀಗೇನೆ, ನಾವೆಲ್ಲ ಸ್ಮಾಲ್ ಸ್ಕೇಲ್, ನಮ್ಮದು ಏನಿಲ್ಲ, ಸ್ಮಾಲ್ ಬಿಸ್ನೆಸ್ ನಮ್ಮದು. ನೀವು ಆ್ಯಕ್ಚುಲಿ ಬಿಗ್ ಸ್ಕೇಲ್ ನೋಡಿ, ದೊಡ್ಡ ದೊಡ್ಡ ಹೋಟೆಲ್ನವ್ರು ಏನು ಮಾಡೋದು, ಏನೋ ವೇಸ್ಟ್ ಆಗೋಗೋದಲ್ಲ. ಒಂದು 20-25 ಜನ ಕೊಟ್ಟರೆ, ಎಲ್ಲರೂ ಕೊಟ್ಟರೆ ಒಳ್ಳೆಯದು. ಬಟ್ ಕೆಲವರಿಗೆ ಬೇರೆ ರೀತಿಯಲ್ಲಿ ಕೊಡ್ತಾರೆ, ಕೆಲವರು ಆ ಥರ, ಕೆಲವರು ಬೇರೆ ರೀತಿಯಲ್ಲಿ ಹೆಲ್ಪ್ ಮಾಡ್ತಾರೆ ಸೊಸೈಟಿಗೆ. ನಾವೊಂದು ಚಿಕ್ಕದು ಏನೋ ನಮ್ಮ ಏರಿಯಾದಲ್ಲಿರೋದು, ನಾವೇನು ಹೆಲ್ಪ್ ಅಂತ ಹೇಳಿದಲ್ಲ, ಇದು ನಮ್ಮದೊಂದು ಚಿಕ್ಕಒಂದು ಸೇವೆ. ಅದು ನಮ್ಮ ಕೈಯಲ್ಲಿ ದೇವರ ಶಕ್ತಿ ಇನ್ನೂ ಸಹ ಕೊಟ್ಟರೆ ಮಾಡ್ತೇನೆ, ಇನ್ನೂ ಸಹ ಅಷ್ಟೇ. ಸಚಿನ್ ಅವರ ಈ ಸೇವೆಯನ್ನು ಗುರುತಿಸಿಕೊಂಡ ಅವರ ಸ್ನೇಹಿತರು ಕೂಡ ಸಚಿನ್ ಜೊತೆ ಕೈ ಜೋಡಿಸಿದ್ದಾರೆ. ತಮ್ಮ ತಮ್ಮ ಮನೆಗಳಲ್ಲಿ ಶುಭ ಕಾರ್ಯ ನಡೆದಲ್ಲಿ ಆ ಹೆಸರಿನಲ್ಲಿ ಬಡವರಿಗೆ ಅನ್ನ ಹಾಕುವಂತೆ ಸಚಿನ್ ಅವರಿಂದ ಕೂಪನ್ ಪಡೆದು ವಾಲ್ ಬೋರ್ಡ್ಗೆ ಹಾಕಿ ಹೋಗುತ್ತಾರೆ. ಇದರಿಂದ ಸಚಿನ್ ಮೇಲೆ ಬೀಳುತ್ತಿದ್ದ ಹೊರೆಯು ಕೊಂಚ ತಗ್ಗುವಂತಾಗಿದೆ. ತಮ್ಮ ಹೆಸರಿನಲ್ಲಿ ಹಸಿದವರ ಹೊಟ್ಟೆ ತುಂಬುತ್ತದೆ ಎನ್ನುವ ಸಂತೃಪ್ತಿಯನ್ನು ಈ ಕ್ಯಾಂಟೀನ್ ಗ್ರಾಹಕರು ಪಡೆಯುತ್ತಿದ್ದಾರೆ. ಇವರು ಆಲ್ರೆಡಿ ಇಲ್ಲಿ ಬಂದವರಿಗೆ ಸ್ವಲ್ಪ ಹಾರ್ಡ್ ವರ್ಕರ್ಸ್ ಎಲ್ಲ ಇದ್ದಾರೆ, ಡೈಲಿ ವೇಜ್ ಅರ್ನರ್ಸ್. ಅವ್ರಿಗೊಂದು 50 ರೂಪಾಯಿ 60 ರೂಪಾಯಿ ಕೂಡ ಒಂದು ದೊಡ್ಡ ವಿಷಯ ಇದೆ. ಸೊ ಇವರು ಅವರಿಗೆಲ್ಲ ಟೀ ಕಾಫಿ ಎಲ್ಲ ಕೊಡ್ತಾಯಿದ್ರು ಕರೆದೆಲ್ಲ. ಮತ್ತು ನಾನು ನೋಡಿದ್ದೆ, ಇದು ಒಬ್ಬರೇ ಅದನ್ನು ಇದು ಮಾಡಿದ ಅವ್ರಿಗೆ ಬರ್ಡನ್ ಆಗಿದೆ. ಯಾಕಂದರೆ ಅವ್ರು 1 ಮಂತ್ ಶೋ, ಅವ್ರು ದಿವಸಕ್ಕೆ ಅರ್ನ್ ಮಾಡೋದು ಅದರಲ್ಲೇ ಹೋದರೆ ಅವರಿಗೆ ಲಾಭ ಇರೋದಿಲ್ಲ. ಕೆಲವೊಮ್ಮೆ ಫುಡ್ಡಿಲೆಲ್ಲ ಉಳಿತದೆ, ಕೆಲವೊಮ್ಮೆ ವ್ಯಾಪಾರ ಆಗ್ತದೆ, ಎಲ್ಲ ಒಂದೇ ದಿವಸ ಇರೋದಿಲ್ಲ. ಅದಕ್ಕೆ ನಾನು ಅವರಿಗೆ ಹೇಳಿದ್ದೆ, ನೀವು ಒಬ್ಬರೇ ಕೊಡಬೇಡಿ, ನಾವು ಕೂಡ ಬರ್ತೇವೆ. ಎಲ್ಲರೂ ನಮ್ಮ ಫ್ರೆಂಡ್ಸೆಲ್ಲ ಇದ್ದಾರೆ, ಎಲ್ಲರೂ ಒಂದೊಂದು 100 ರೂಪಾಯಿ 200 ರೂಪಾಯಿ ಬೋರ್ಡ್ನಲ್ಲಿ ಹಾಕಿದೆ, ಅದು ಪ್ರೀಪೇಯ್ಡ್ ಆಗ್ತದೆ. ಅದು ಅವ್ರದ್ದು ಇಲ್ಲಿ ಬಂದ ಇವರಿಗೆ ಡಿಗ್ನಿಟಿ ಇರ್ತದೆ. ಅವ್ರಿಗೊಂದು ಚಹಾ ಕೊಡಿ, ಕಾಫಿ ಕೊಡಿ ಹೇಳಿ ಕೇಳೋ ಅಗತ್ಯ ಇಲ್ಲ. ಧೈರ್ಯದಲ್ಲಿ ಬರ್ಬೋದು, ಕುಡಿಬೋದು, ಅದು ತೆಗೆದು ಟೇಬಲಲ್ಲಿಟ್ಟು ಸೀದಾ ಹೋಗ್ಬೋದು. ಅವರಿಗೊಂದು ಇದು ಯಾರ ಹತ್ರ ನಾವು ಧರ್ಮಕ್ಕೆ ಕೇಳಲಿಲ್ಲ ಹೇಳಿಲ್ಲ. ಯಾವುದೇ ಪ್ರಚಾರದ ಹಂಗಿಲ್ಲದೆ ತನ್ನಷ್ಟಕ್ಕೆ ಬಡವರ ಹಸಿವು ನೀಗಿಸುತ್ತಿರುವ ಸಚಿನ್ ಸೇವೆ ಎಲ್ಲರ ಹೃದಯ ಗೆದ್ದಿದೆ. ಹೆಚ್ಚಿನ ಸುದ್ದಿ ಮನರಂಜನೆಗಾಗಿ ಮ್ಯಾಂಗ್ಳೂರ್ ಮಿರರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.